ಜಾನಪದ ಕ್ರೀಡೆ ಕಂಬಳವು ಇದೀಗ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಕ್ರೀಡೆಯಾಗಿದ್ದು ಹೆಚ್ಚಿನ ಯುವಕರು ಈ ಕ್ರೀಡೆಯ ಕಡೆಗೆ ಒಲವನ್ನ ತೋರಿಸುತ್ತಿದ್ದಾರೆ. ಅದರಂತೆ ಕಂಬಳ ಅಕಾಡೆಮಿಯ ವತಿಯಿಂದ ಸೆಪ್ಟೆಂಬರ್ 19ರಂದು ನಡೆಯುವ ಪ್ರಸಕ್ತ ಸಾಲಿನ ಓಟಗಾರರ ತರಬೇತಿ ಶಿಬಿರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯು ಮೂಡಬಿದಿರೆಯ ಕಡಲಕೆರೆ ನಿಸರ್ಗಧಾಮದಲ್ಲಿರುವ ಕೋಟೆ ಚೆನ್ನಯ್ಯ ಕಂಬಳದ ಕೆರೆ ಹಾಗೂ ಸೃಷ್ಟಿ ಸಭಾಂಗಣದಲ್ಲಿ ನಿನ್ನೆ ನಡೆದಿದ್ದು, ಇದರಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 219 ಮಂದಿ ಅಭ್ಯರ್ಥಿಗಳು ಭಾಗಿಯಾಗಿದ್ದಾರೆ. ಕಂಬಳ ಓಟಗಾರರ 6ನೇ ವರ್ಷದ ಶಿಬಿರವು ಇದಾಗಿದ್ದು, ಮೊದಲ ಶಿಬಿರವು ಶಿರ್ಲಾಲ್ನಲ್ಲಿ ನಡೆದಿದ್ದು ಅದರಲ್ಲಿ 100ರಷ್ಟು ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಆಯ್ಕೆ ಪ್ರಕ್ರಿಯೆಯು ಕೋವಿಡ್ ಮುಂಜಾಗ್ರತಾ ಕ್ರಮದೊಂದಿಗೆ ವೈದ್ಯಕೀಯ ತಪಾಸಣೆ ಸಹಿತ ನಡೆಸಲಾಯಿತು. ಅಭ್ಯರ್ಥಿಗಳಿಗೆ ದೈಹಿಕ ದೃಢತಾ ಪರೀಕ್ಷೆ, ಓಟ ಹಾಗೂ ಜಿಗಿತ ಕ್ರೀಡೆಗಳಲ್ಲಿ ಸ್ಪರ್ಧೆಯನ್ನು ನಡೆಸಿ 1000 ಮಂದಿ ಅಭ್ಯರ್ಥಿಗಳನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭ ಕಂಬಳ ಅಕಾಡೆಮಿಯ ಸಂಚಾಲಕ ಗುಣಪಾಲ ಕಡಂಬ ಮಾತನಾಡಿ, ನಮ್ಮ ನಿರೀಕ್ಷೆಗೂ ಮೀರಿ 219 ಮಂದಿ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಲ್ಲಿ 100 ಮಂದಿಯನ್ನ ಆಯ್ಕೆ ಮಾಡಿ ಸೆಪ್ಟೆಂಬರ್ 14ರಂದು ನಡೆಯುವ ಇನ್ನೊಂದು ಹಂತದ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುವುದು. 16 ವಿಧಗಳಲ್ಲಿ ಅವರನ್ನ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಕೋಚ್ಗಳು ಪರೀಕ್ಷೆಯನ್ನ ನಡೆಸಿ ಅಂತಿಮವಾಗಿ ತರಬೇತಿ ಶಿಬಿರಕ್ಕೆ 30 ಮಂದಿಯನ್ನ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಲಿದ್ದೇವೆ. ಮೆರಿಟ್ಗೆ ಅನುಗುಣವಾಗಿ ಪಾರದರ್ಶಕ ರೀತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಪಾರದರ್ಶಕತೆಗೋಸ್ಕರ ಲೇಸರ್ ತೀರ್ಪು ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ಫಿನಿಶಿಂಗ್ ಮಲ್ಪಂದ್ರೆ ಬಿಟ್ಟು ಬರಲಿ ತುಮಕೂರ ಅವರಲ್ಲ ಆ ವಿಷಯ ಬೇಕು. ಕಂಬಳದ ಕೋಣಗಳನ್ನು ಸಾಕುವುದರಿಂದ ಬೇರೆಯವರ ತರಬೇತಿ, ಓಟದಲ್ಲಿ ಹೇಗೆ ತಯಾರು ಮಾಡಬೇಕು ಅಂತ ಬೇರೆ ತರಬೇತಿ, ಯೋಗಕ್ಕೆ ಬೇರೆ ತರಬೇತಿ, ವ್ಯಕ್ತಿತ್ವ ವಿಕಸನದಿಂದ ಹಿಡಿದು ಆಹಾರ ಪದ್ಧತಿಯಿಂದ ಹಿಡಿದು ಕಂಬಳದ 6 ವಿಧದ ಹಗ್ಗ ನೇಯುವಂತಹ, ಬೆತ್ತ ನೇಯುವಂತಹ ಎಲ್ಲ ತರಬೇತಿಗಳನ್ನು ನಾವಿಲ್ಲಿ ಕೊಡ್ತೇವೆ. ಅದರೊಟ್ಟಿಗೆ ಮರ ಬಿಗಿಯುವ ತರಬೇತಿಯನ್ನು ಕೊಡ್ತೇವೆ. ಅಡ್ಡಹಲಿಗೆ ಮತ್ತು ಕಣಹಲಿಗೆಯ 2 ವಿಭಾಗದಲ್ಲಿಯೂ ಕೂಡ ಓಡಿಸುವವರಿಗೆ ಕೋಣಗಳು ನಮಗೆ ಸಿಕ್ಕಿದರೆ, ಕೆಲವರು ಓಟಗಾರರು ಬೇಕು ಕೋಣ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಹಾಗೆ ಸಿಕ್ಕಿದರೆ ಅವರಿಗೂ ತರಬೇತಿಯನ್ನು ಕೊಡಬೇಕು. ಆಮೇಲೆ 5 ಜನ ಹುಡುಗಿಯರನ್ನು, ಅಂದರೆ ಇದರಲ್ಲಿ ವಿಶೇಷವಾದ ಆಸಕ್ತಿ ಇದ್ದವರನ್ನು ಕಳಿಸಲಿಕ್ಕೆ ಅವರ ಪೇರೆಂಟ್ಸ್ ಮುಂದೆ ಬಂದಿದ್ದಾರೆ. ಅವರಿಗೆ ಪ್ರತ್ಯೇಕವಾದಂಥ ದಿವಸಗಳನ್ನು ನಿಗದಿ ಮಾಡಿ ಆಯ್ಕೆ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ.